ಓಕೆ, ನವದ್ವೀಪ್ ಪರಿಕ್ರಮ ರುದ್ರದ್ವೀಪ್. ರುದ್ರದ್ವೀಪ ಅಂದ್ರೆ ಸಾಕ್ಯಂ. ಸಾಕ್ಯಂ ಅಂದ್ರೆ ಗೆಳೆಯ, ಫ್ರೆಂಡ್. ಎಸ್, ಈ ಪಾಂಡವರು ದ್ರೌಪದಿಗೆ ಮಾತುಪುರ ಆದ್ಮೇಲೆ ಮತ್ತೆ ಅವರು ರುದ್ರದ್ವೀಪ ಹೋಗುತ್ತಾರೆ. ಈ ರುದ್ರ ದ್ವೀಪದಲ್ಲಿ ಈ 11 ರುದ್ರರು, ಅದರಲ್ಲಿ ನೀಲ ಲೋಹಿತ ಅಂತ. ರುದ್ರ ಅಂದ್ರೆ ಶಿವ. ಅವ್ರು ಡ್ಯಾನ್ಸ್ ಮಾಡಿ ಇಲ್ಲಿ ಗೌರವ ಪ್ರೇಮ ಅವರಿಗೆ ಸಿಕ್ಕಿದೆ. ದುರ್ವಾಸ ಮುನಿ. ದುರ್ವಾಸ ಮುನಿ ಅಂದ್ರೆ ಬೇರೆ ಯಾರಲ್ಲ, ಶಿವನ ಅವತಾರ. ದುರ್ವಾಸ ಮುನಿ ಕೂಡ ಇಲ್ಲಿ ಬಂದಿದ್ರು. ಇಲ್ಲಿ ಒಂದು ಆಶ್ರಮ ಮಾಡಿ ಮತ್ತೆ ಅವರು ಚೈತನ್ಯ ಮಹಾಪ್ರಭು ಪಾದಕ್ಕೆ ಇದು ಮಾಡಿದ್ದಾರೆ. ಹಾಗಾಗಿ ದುರ್ವಾಸ ಮುನಿಯನ್ನು ನಾವು ದೂರು ಅಂತ ರೈಟ್ಸ್ ಇಲ್ಲ. ಮಾಮೂಲಿ ಜನ ಅಲ್ಲ ನೋಡಿ. ಗೌರಾಂಗ ಚೈತನ್ಯ ಮಹಾಪ್ರಭು ದರ್ಶನ ಆಗಿದೆ, ನಮ್ಗೆ ಎಂತ ಆಗಿದೆ? ನಮ್ಗೆ ಏನಾಗ್ಲಿಲ್ಲ. ದರ್ಶನ ಅಲ್ಲ, ದರ್ಶನ ಬಿಡಿ, ನಾವೀಗ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದ್ದೇವೆ. ಹಾಗಾಗಿ ಈ ಅಂಬರೀಷ್ ಮಹಾರಾಜ್ಗೆ ಶಾಪ ಕೊಡುವಂತದ್ದು ಅದರಲ್ಲಿ ಒಬ್ರು ಹೇಳಿದ್ರು, ದುರ್ವಾಸ ಮುನಿ ಕೆಟ್ಟವರ. ನೋಡಿ, ದುರ್ವಾಸ ಮುನಿಗೆ ಎಲ್ಲ ಲೋಕಕ್ಕೆ ಹೋಗುವಂತ ರೈಟ್ಸ್ ಇತ್ತು. ಎನಿ ಮೂಮೆಂಟ್ ಶಿವನ ಧಾಮಕ್ಕೆ ಹೋಗ್ಬೋದು, ಬ್ರಹ್ಮಲೋಕಕ್ಕೆ ಹೋಗ್ಬೋದು, ಕೃಷ್ಣ ಧಾಮಕ್ಕೆ ಹೋಗ್ಬೋದು. ನಮ್ಗೆ ಹೋಗ್ಲಿಕ್ಕೆ ಆಗ್ತದ? ಇಲ್ಲ. ಹಾಗಾಗಿ ನಾವು ಒಟ್ಟು ಕನ್ಕ್ಲೂಷನ್ ಬರಬಾರ್ದು. ನಾವು ಇನ್ನೊಬ್ಬರನ್ನು ಯಾವಾಗಲೂ ದೂರುವಂತದ್ದು. ಈಗ ಆ ಇನ್ಸ್ಟೆನ್ಸ್ ಅಲ್ಲಿ ಅಂಬರೀಷ್ ಮಹಾರಾಜ್ ಗೆದ್ರು, ಯಾಕೆಂದ್ರೆ ಅವರು ಶುದ್ಧ ಭಕ್ತರು. ಅದರ ಅರ್ಥ ಎಂತಂದ್ರೆ ನಮಗೆ ದುರ್ವಾಸ ಮುನಿಯನ್ನು ದೂರುವ ರೈಟ್ಸ್ ಇಲ್ಲ. ಯಾಕಂದ್ರೆ ದುರ್ವಾಸ ಮುನಿಯ ಪೊಸಿಷನ್ ಅಂತ ನಮ್ಮ ಪೊಸಿಷನ್. ದುರ್ವಾಸ ಮುನಿಯನ್ನು ಆ ಬ್ರಹ್ಮೆಗೆ ಕೃಷ್ಣ ತರುವಂತದ್ದು. ಯಾಕಂದ್ರೆ ಭಕ್ತನನ್ನು ಗ್ಲೋರಿಫೈ ಮಾಡ್ಲಿಕ್ಕೆ ಈ ರೀತಿ ಕೃಷ್ಣ ತರುವಂತದ್ದು. ನಮ್ಮನ್ನು ಭ್ರಮೆಗೆ ಅಲ್ಲ. ನಾವಂದ್ರೆ ಟೋಟಲ್ ಅಂಧಕಾರದಲ್ಲಿದೆ, ಭ್ರಮೆ ಅಲ್ಲ. ಅದು ಎಂತ ಅಂದ್ರೆ ಅವರು ಯೋಗಮಾಯ ಇದರಲ್ಲಿದ್ದಾರೆ, ನಾವೆಲ್ಲ ಮಹಾಮಾಯದಲ್ಲಿದ್ದೇವೆ. ಹಾಗಾಗಿ ಆ ಯೋಗಮಾಯದ ಭ್ರಮೆಯೇ ಬೇರೆ, ಇದು ಭ್ರಮೆಯೇ ಬೇರೆ. ಹಾಗಾಗಿ ನಾವು ಇದು ತುಂಬಾ ನಾವು ಕೇರ್ಫುಲ್ ಆಗಬೇಕು. ನೋಡಿ, ಇದು ದೊಡ್ಡ ಅಪರಾಧ ಆಗ್ತದೆ. ಎಂತಂದ್ರೆ ಈಗ ಯಾವುದೋ ಒಂದು ಕಥೆಯಲ್ಲಿ ಈಗ ನಾವು ಹೇಳುವಂತದ್ದು ರಾವಣ, ಕಂಸ ಮತ್ತೆ ಈ ಹಿರಣ್ಯಕಶಿಪು. ಈಗ ನಾವು ಇವರನ್ನೆಲ್ಲ ದೂರ್ತೇವೆ. ಆದ್ರೆ ನಿಜವಾಗಿ ನೋಡುದಿದ್ರೆ ಎಂತಾಗ್ತದೆ ಅಂದ್ರೆ, ಈ ಜಯ ವಿಜಯ ದ್ವಾರಪಾಲಕರಾಗಿರ್ತಾರೆ. ಅಲ್ಲಿಗೆ ಕುಮಾರರು ಬರ್ತಾರೆ, ಈ 4 ಕುಮಾರ, ಸನಕ, ಸನಾತನ, ಸನತ್ ಕುಮಾರ್. ಅವರು ಬರ್ತಾರೆ, ಸಣ್ಣ ಬಾಲಕರು. ಅವರಿಗೆ ಆ ಬಾಲಕ ಇದರಿಂದ ಸಣ್ಣ ಬಾಲಕರಾದ್ರು ಕೂಡ ಬುದ್ಧಿಯಲ್ಲಿ ತುಂಬಾ, ಅಂದ್ರೆ ಬ್ರಹ್ಮನ ಮಕ್ಕಳು ತುಂಬಾ ಬುದ್ಧಿವಂತರಂತ. ಹಾಗಾಗಿ ಅವರು ಇನಿಷಿಯಲಿ ಈ ಅಂತ ಹೇಳುದು ನಿರಾಕಾರವಾದಿ, ಅವರಿಗೆ ದರ್ಶನ ಆಗ್ಲಿಲ್ಲ. ಅಂದ್ರೆ ಈ ಬ್ರಹ್ಮಜ್ಯೋತಿ ಆ ಸಾಕ್ಷಾತ್ಕಾರದಲ್ಲಿದ್ದು ಮತ್ತೆ ಅವ್ರು ಹೋಗ್ತಾರೆ ವೈಕುಂಠಕ್ಕೆ. ನೋಡಿ, ಒಬ್ಬರಿಗೆ ವೈಕುಂಠಕ್ಕೆ ಹೋಗ್ಲಿಕ್ಕೆ ಆಗ್ಬೇಕಿದ್ರೆ ನೀವು ಎಣಿಸಿ, ಅವ್ರು ಮಾಮೂಲಿ ಜನ ಅಲ್ಲ. ಹಾಗಾಗಿ ಹೋಗ್ತಾರೆ. ಅಲ್ಲಿ ಜಯ ವಿಜಯ ಸ್ಟಾಪ್ ಮಾಡಿ ಅಲ್ಲಿ ಪ್ರಭುಪಾದ ಹೇಳ್ತಾರೆ ನೋಡಿ, ಜಯ ವಿಜಯ ಸ್ಟಾಪ್ ಮಾಡುವಂತದ್ದು ಯಾಕೆ? ನಿಮ್ಗೆ ಅಲ್ಲಿ ಎಂಟ್ರಿ ಇಲ್ಲ ಒಳಗೆ. ಈಗ ಒಂದು ಮಾತು ಬರ್ತದೆ ಅಂತಂದ್ರೆ, ವೈಕುಂಠದಲ್ಲಿ ಈಗ ಜಯ ವಿಜಯರು ದ್ವಾರಪಾಲಕರಾಗಿದ್ರು. ದ್ವಾರಪಾಲಕ ಯಾರೇ ಇರಲಿ, ದ್ವಾರಪಾಲಕ ಇರಲಿ, ಯಾರೇ ಒಂದು ಇರುವೆ ಇರಲಿ, ವೈಕುಂಠದಲ್ಲಿ ಅಸೂಯೆ ಇಲ್ಲ. ವೈಕುಂಠದಲ್ಲಿ ಇದರ ಮೇಲೆ ಅಸೂಯೆ ಇಲ್ಲ. ಈಗ ನಮ್ಮ ಬರುವ ಕ್ವಶನ್ ಎಂತ ಅಂದ್ರೆ, ಮತ್ತೆ ಯಾಕೆ ಅವರನ್ನು ನಿಲ್ಲಿಸಿದ್ರು? ಯಾಕೆಂದ್ರೆ ಕೃಷ್ಣ ಅವರಿಗೆ ಹಾಗೆ ಹೇಳಿದ್ರು. ಮತ್ತೆ ಕೃಷ್ಣನಿಗೆ ಎಂತ ಅಂದ್ರೆ ನೋಡಿ, ಅಲ್ಲಿ ಪ್ರಭುಪಾದ ಹೇಳ್ತಾರೆ, ಕೃಷ್ಣನಿಗೆ ಅಲ್ಲಿ ಕೂತು ಕೂತು ಬೋರ್ ಆಯ್ತು. ಹಾಗಾಗಿ ಅವನಿಗೊಂದು ಲೀಲೆ ಮಾಡ್ಬೇಕು. ಹಾಗಾಗಿ 4 ಕುಮಾರನ ಅಲ್ಲಿ ಕರೆಸಿದ. ಮತ್ತೆ ಅವರಿಂದ ಅವರಿಗೆ ಶಾಪ ಕೊಡುವ ಹಾಗೆ ಮಾಡಿದ, ನೀವು ಅಸುರರಾಗಬೇಕು. ಮತ್ತೆ ಅಸುರರ ಆಗುವಾಗ ಶಾಪ, ಇದೆಲ್ಲ ಕೃಷ್ಣನ ಪ್ಲಾನ್ ಎಲ್ಲ. ಅಸುರರಾದ್ಮೇಲೆ ಅವರಿಗೆ ಉನ್ನತ ಶಕ್ತಿ ಕೊಡುವಂತದ್ದು. ಮಾಮೂಲಿ ಜನರಿಗೆ ಯಾರಿಗೂ ಕೂಡ ಅವರನ್ನು ಕೊಲ್ಲಿಕ್ಕೆ ಆಗುದಿಲ್ಲ, ಅವನೇ ಬರುವಂತದ್ದು. ಇದೆಲ್ಲ ಅವನ ಪ್ಲಾನ್. ಹಾಗಾಗಿ ಎಲ್ಲವೂ ಕೃಷ್ಣ ಪ್ರಭುಪಾದ ಹೇಳ್ತಾರೆ. ಪ್ರಭುಪಾದ ಲಾಸ್ಟ್ಗೆ ಅವರ ದೇಹ ತ್ಯಾಗ ಮಾಡುವಾಗ ಪ್ರಭುಪಾದ ಹೇಳುವಂತದ್ದು, ಎವ್ರಿಥಿಂಗ್ ಈಸ್ ಮೂವಿಂಗ್ ಅಂಡರ್ ದ ವಿಲ್ ಆಫ್ ಕೃಷ್ಣ. ಹಾಗಾಗಿ ನಾವು ಇದನ್ನು ತಿಳಿಬೇಕು. ಆದ್ರೆ ನಾವು ಇದನ್ನು ತಿಳಿಯದೆ ಅವ ರಾಕ್ಷಸ, ಇವ ಹಾಗೆ, ಇವ ಹೀಗೆ, ಆ ರೀತಿ ನಾವು ಹೇಳ್ತೀವಿ. ಆದ್ರೆ ನಾವು ಫಸ್ಟ್ ಆಫ್ ಆಲ್ ನಾವು ಯಾವ ಲೆವೆಲ್ ಇದ್ದೇವೆ? ನಾವು ಯಾವ ಲೆವೆಲ್ ಇದ್ದೇವೆ? ಅವ ಅಟ್ಲೀಸ್ಟ್ ಕೃಷ್ಣ ಹೇಳ್ತಾನೆ, ಅವರೆಲ್ಲ ಕೊಂದ ಮೇಲೆ ಅವರು ಕೃಷ್ಣನ ಧಾಮಕ್ಕೆ ಹೋದ್ರು. ಯಾಕೆಂದ್ರೆ ಕೃಷ್ಣ ಸ್ವತಃ ಕೊಂದದ್ದು. ಹಿರಣ್ಯಕಶಿಪು ನರಸಿಂಹ, ಹಿರಣ್ಯಾಕ್ಷನನ್ನು ಈ ವರಹ,
ಮತ್ತೆ ಈ ರಾವಣನನ್ನು ರಾಮ, ಮತ್ತೆ ಕಂಸನನ್ನು ಕೃಷ್ಣ, ಶಿಶುಪಾಲನ ಕೃಷ್ಣ. ಕೃಷ್ಣನ ಕೈಯಿಂದ ಸತ್ರೆ ಅವರು ಸೀದಾ ಗೋಲಕ್ಕೆ ಹೋಗ್ತಾರೆ. ನಮ್ಗೆ ಅದು ಕೂಡ ಭಾಗ್ಯ ಇಲ್ಲ ಅಲ್ಲ, ಮತ್ತೆ ನಾವು ದೂರ್ತೇವೆ. ಹಾಗಾಗಿ ನಾನು ಇದು ಹೇಳುವಂಥದ್ದು, ಯಾಕಂದ್ರೆ ಮೊನ್ನೆ ಒಬ್ರು ದುರ್ವಾಸ ಮುನಿಯನ್ನು ದೂರಿದ್ರು, ಅದಕ್ಕೆ ನಾನು ಹೇಳುವಂಥದ್ದು, ದುರ್ವಾಸ ಮುನಿಯನ್ನು ದೂರುವ ಅಂತ ನಮ್ಗೆ ರೈಟ್ಸ್ ಇಲ್ಲ. ನೋಡಿ, ದುರ್ವಾಸ ಮುನಿ ಅಲ್ಲಿ ಆಶ್ರಮ ಮಾಡಿದ್ರು ಈ ರುದ್ರದ್ವೀಪದಲ್ಲಿ, ಮತ್ತೆ ಅವರು ಈ ಗೌರವ ಮಹಾಪ್ರಭುದು ಪಾದವನ್ನು ದರ್ಶನ ಮಾಡಿದ್ರು ಅಂದ್ರೆ ಅದಕ್ಕೆ. ಹಾಗಾಗಿ ನಾವು ಅದನ್ನು ತಿಳಿಬೇಕು. ಮತ್ತೆ ಅಷ್ಟವಕ್ರ, ದತ್ತಾತ್ರೇಯ, ಪಂಚಮುಖ ಶಿವ ಅಂದ್ರೆ ಶಿವ ಪಂಚಮುಖ ಶಿವ. ಪಂಚಮುಖ ಶಿವದಲ್ಲಿ ಬೇರೆ ಬೇರೆ ರೀತಿ ಉಂಟು. ಹಾಗಾಗಿ ಪಂಚಮುಖ ಶಿವ ಅಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾರೆ. ಬ್ರಹ್ಮ ಬೋಲೆ ಚತುರ್ಮುಖೆ ಕೃಷ್ಣ ಕೃಷ್ಣ ಹಾರೆ ಹಾರೆ, ಮಹಾದೇವ ಪಂಚಮುಖೆ ರಾಮ ರಾಮ ಹಾರೆ ಹಾರೆ. ಎಸ್, ಈಗ ನೋಡಿ ನೆಕ್ಸ್ಟ್ ಬರುವಂತದ್ದು ಈಗ ಈ 5 ಮೋಕ್ಷ ಯಾವುದೆಲ್ಲ? ಸಾಯುಜ್ಯ, ಸಾಲೋಕ್ಯ, ಸಾರೂಪ್ಯ, ಸಾಮೀಪ್ಯ, ಶ್ವಾಸ. ಈಗ ಈ ಮಾಯಾವಾದಿಗಳು, ನಿರಾಕಾರವಾದಿಗಳು ಅಂದ್ರೆ ಈ ಶಿವನ ಫಾಲೋವರ್ ಮಾಡುವವರು, ಶಂಕರ ಸಂಪ್ರದಾಯ, ಅವರೆಲ್ಲ ಸಾಯುಜ್ಯ ಮೋಕ್ಷ. ಆದ್ರೆ ಈ ವೈಷ್ಣವರಿಗೆ ಆ ಮೋಕ್ಷ ಬೇಡ. ಸಾಯುಜ್ಯ ಅಂದ್ರೆ ಒಂದಾಗುವಂಥದ್ದು, ಅದು ತುಚ್ಛ. ವೈಷ್ಣವರು ಹೇಳ್ತಾರೆ ಅದು ತುಂಬಾ ತುಚ್ಛ. ಸಾಯುಜ್ಯ ಇದು ವೈಷ್ಣವರು ಈ ಸಾಲೋಕ್ಯ, ಸಾರೂಪ್ಯ, ಸಾಮೀಪ್ಯ ಮತ್ತೆ ಶ್ವಾಸ. ನೋಡಿ ಇಲ್ಲಿ ಹೇಳುವಂಥದ್ದು, ಈ ಸಾಯುಜ್ಯ ಹೇಳುವಂಥದ್ದು, ಈ 4 ಮಂದಿ ವೈಕುಂಠಕ್ಕೆ ಹೋಗಿದೆ ನನ್ನ ಬಿಟ್ಟು. ಅಂದ್ರೆ ಈ ರುದ್ರದಲ್ಲಿ ಶಿವ ಹೇಳುವಂಥದ್ದು, ಸ್ನಾನಂ ಚ ಪಾಣುಪುತ್ರಾಣಂ ಕಾಮ್ಯನಾಮಾವನಂ ಶುಭಂ ದೃಷ್ಟ್ವಾ ಪಂಚವಟಿಂ ಛಾತ್ರ ಶ್ರೀ ಶಂಕರಪುರಂ ಯಯೌ. ಮತ್ತೆ ಕಾಮ್ಯವನಕ್ಕೆ ಹೋಗ್ತಾರೆ, ಅಲ್ಲಿ ಪಾಂಡವರು ಮತ್ತೆ ಪಂಚವಟಿ ಅವರು ಶಂಕರಪುರಕ್ಕೆ ಬರ್ತಾರೆ. ಶಂಕರಪುರ ಅಂತ ನೋಡಿ. ಈ ಕೈಲಾಸ ಅನ್ನುವುದು ಶಿವನ ಅಬೋರ್ಡ್. ಕೈಲಾಸ ಅಂತಂದ್ರೆ ರುದ್ರದ್ವೀಪದ್ದು ಜಸ್ಟ್ ಎಫಲ್ಜೆನ್ಸ್ ಅಂತ. ನಿಜವಾದ ಕೈಲಾಸ ರುದ್ರದ್ವೀಪದಲ್ಲಿ ಉಂಟು. ಅದು ಜಸ್ಟ್ ಬ್ರಹ್ಮಜ್ಯೋತಿ. ನೀವು ಎಣಿಸಿ ಹಾಗಾದ್ರೆ ರುದ್ರದ್ವೀಪ ಅಂತ. ಆಕ್ಚುಲಿ ರುದ್ರದ್ವೀಪ ಮೈನ್ ಶಿವನ ಧಾಮ. ಶಿವ ಇಟರ್ನಲಿ ಅಲ್ಲಿ ಇರ್ತಾನೆ. ನೋಡಿ ಕೈಲಾಸ ಹೀಗಿರ್ತದೆ. ಎಸ್, ಮೊದಲಿಗೆ ರಘುಪುರ ಅಂತ ಇತ್ತು, ಮತ್ತೆ ಅದು ರುದ್ರದ್ವೀಪ ಅಂತ ಆಯ್ತು ಹೆಸರು. ಓಕೆ, ಮತ್ತೆ ನಿಮಗೆ ಈ ಪ್ಲೇಸ್ ಎಂತಂದ್ರೆ ಈ ರುದ್ರದ್ವೀಪ ಅಂದ್ರೆ ಕೃಷ್ಣನ ಲೀಲೆಯಲ್ಲಿ ರಾಸನ ಲೀಲೆ ಆಗ್ತದೆ, ಆ ವೃಂದಾವನದ ಲೀಲೆ ಅಲ್ಲಿ ಸೇಮ್ ಪ್ಲೇಸ್ ಇದು, ರಾಸನ ಲೀಲೆ ಆಗುವಂತ ಪ್ಲೇಸ್. ಇಲ್ಲಿ ಎಂತ ಆಗ್ತದೆ ಅಂದ್ರೆ ಒಮ್ಮೆ ಶಿವ ಎಂತ ಮಾಡ್ತಾನೆ, ಶಿವನಿಗೆ ರಾಸಲೀಲೆಗೆ ಎಂಟ್ರಿ ಆಗ್ಲಿಕ್ಕೆ ಇಚ್ಛೆ, ಹಾಗಾಗಿ ಒಂದು ಸುಂದರ ಗೋಪಿಕೆಯರಾಗಿ ಹೋಗ್ತಾನೆ. ಹೋಗಿ ಅಲ್ಲಿ ಡ್ಯಾನ್ಸ್ ಮಾಡುವಾಗ ಗೋಪಿಕೆಯರ ಡ್ಯಾನ್ಸ್ ತುಂಬಾ ಸಾಫ್ಟ್, ಆದ್ರೆ ಶಿವ ಎಂತ ಮಾಡ್ತಾನೆ ಅಲ್ಲಿ ಅವನಿಗೆ ಡ್ಯಾನ್ಸ್ ಮಾಡ್ಲಿಕ್ಕೆ ಗೊತ್ತಿಲ್ಲ. ಅದಕ್ಕೆ ಹೇಳುವಂಥದ್ದು, ಈಗ ನೋಡಿ ಕೆಲವೆಲ್ಲ ಪಬ್ಸ್ ಎಲ್ಲ ಇರ್ತದೆ, ಅಲ್ಲಿ ಡ್ಯಾನ್ಸ್ ಗೊತ್ತಿದ್ರೆ ಮಾತ್ರ ಎಂಟ್ರಿ. ಅದು ಈಗ ಈ ಮೆಟ್ರೋ ಸಿಟೀಸ್ ಎಲ್ಲ, ಬಾಂಬೆಯಲ್ಲಿ ಎಲ್ಲ ಡ್ಯಾನ್ಸ್ ಗೊತ್ತಿದ್ರೆ ಮಾತ್ರ ಎಂಟ್ರಿ, ಡ್ಯಾನ್ಸ್ ಗೊತ್ತಿದ್ರೆ ಎಲ್ಲ ಎಂಟ್ರಿ ಇಲ್ಲ. ಅದೇ ರೀತಿ ಇಲ್ಲಿ ಶಿವ ಹೇಗೂ ಗೋಪಿಕೆಯ ರೂಪದಲ್ಲಿ ಹೋಗ್ತಾನೆ, ಅದು ಇಮಿಡಿಯೇಟ್ ಗೋಪಿಕೆಯರಿಗೆ ಫೈಂಡ್ ಔಟ್ ಮಾಡ್ತಾರೆ. ಯಾಕಂದ್ರೆ ಅವನಿಗೆ ಡ್ಯಾನ್ಸ್ ಗೊತ್ತಿಲ್ಲ. ಎಂತ ಮಾಡ್ತಾನೆ ಅಲ್ಲಿ, ರುದ್ರ ಡ್ಯಾನ್ಸ್ ಮಾಡ್ತಾನೆ ಶಿವನ. ಎಸ್ ನೋಡಿ, ರುದ್ರ ಡ್ಯಾನ್ಸ್ ಶಿವನ್. ಎಸ್, ಮತ್ತೆ ಇಲ್ಲಿ ಈ ಶಂಕರಪುರ ಯಾಕೆ ಹೆಸರು ಬಂತು ಅಂದ್ರೆ, ಶಂಕರಾಚಾರ್ಯರು ಇಲ್ಲಿಗೆ ಬರುವಂತದ್ದು. ಎಲ್ಲಿಗೆ? ಈ ರುದ್ರದ್ವೀಪಿಗೆ.
ಶಂಕರ ಆಚಾರ್ಯ ಬರುವಾಗ ಎಂತಾಗ್ತದೆ, ಈ ರಾತ್ರಿ ಎಸ್ ಇಲ್ಲಿಗೆ ಬರ್ತಾರೆ. ಅಲ್ಲಿ ಚೈತನ್ಯ ಹೇಳುವಂಥದ್ದು, ನಿನ್ಗೆ ಇಲ್ಲಿ ಜಾಗ ಇಲ್ಲ, ನೀನು ಗ್ರೇಟ್ ವೈಷ್ಣವ, ನೀನಂದ್ರೆ ಶಿವನ ಎಕ್ಸ್ಪಾನ್ಷನ್, ಆದ್ರೂ ಕೂಡ ನಿನಗೆ ಇಲ್ಲಿ ಜಾಗ ಇಲ್ಲ. ಯಾಕಂದ್ರೆ ಇಲ್ಲಿ ನಿನ್ನ ಅದ್ವೈತವಾದಿ ಅಂದ್ರೆ ಶಂಕರಾಚಾರ್ಯ ಅಂತ ಹೇಳಿದ್ದು ದೇವರು ಮತ್ತೆ ಆತ್ಮ ಒಂದೇ. ಹಾಗಾಗಿ ನಿನ್ನ ಇಲ್ಲಿ ಇದೆಂತ ನಡೆಯುವುದಿಲ್ಲ, ನೀನು ಇಲ್ಲಿಂದ ಹೋಗು ಅಂತ. ಅದಕ್ಕೋಸ್ಕರ ಆ ಶಂಕರಪುರ ಅಂತ ಹೆಸರು. ಮತ್ತೆ ಅವರಿಗೆ ದರ್ಶನ ಆಗ್ತದೆ ಚೈತನ್ಯ ಮಹಾಪ್ರಭುದು. ಹಾಗಾಗಿ ಶಂಕರಾಚಾರ್ಯರು ಮಾಮೂಲಿ ಜನ ಅಲ್ಲ, ಸ್ವತಃ ಕೃಷ್ಣನ ಶಿವನ ಎಕ್ಸ್ಪಾನ್ಷನ್. ಶಂಕರಾಪುರ ನೋಡಿ, ಈ ಪ್ಲೇಸ್ ಶಂಕರಾಪುರ. ಎಸ್, ಈಗ ವಿಷ್ಣು ಸ್ವಾಮಿ, ನಿಮ್ಗೆ ಲಾಸ್ಟ್ ಟೈಮ್ ಕೂಡ ನಾನು ಹೇಳಿದ್ದೇನೆ, ವಿಷ್ಣು ಸ್ವಾಮಿ ಅಂದ್ರೆ ರುದ್ರ ಸಂಪ್ರದಾಯದ ಆಚಾರ್ಯ. ವಿಷ್ಣು ಸ್ವಾಮಿಗೆ ಇಲ್ಲಿ ಚೈತನ್ಯ ಮಹಾಪ್ರಭುದು ಕೃಪೆ ಸಿಕ್ಕಿದೆ. ವಿಷ್ಣು ಸ್ವಾಮಿ ಎಲ್ಲ ಕಡೆಗೆ ಬರ್ತಾರೆ. ಮತ್ತೆ ಅವರು ಕಡೆಗೆ ಈ ರುದ್ರದೀಪ್ ಬರುವಾಗ ಅಲ್ಲಿ ಒಂದು ರಾತ್ರಿ ನಿಲ್ತಾರೆ. ಎಸ್, ಮತ್ತೆ ಅವರಿಗೊಂದು ಇಚ್ಛೆ ಇರ್ತದೆ. ಅವ್ರ ಇಚ್ಛೆ ಅಂತ ಅಂದ್ರೆ ಅವರಿಗೆ ಅದಕ್ಕೆ ಅವರು ದಂಡ ಮಾಡ್ತಾರೆ. ಯಾರು? ವಿಷ್ಣು ಸ್ವಾಮಿ ದಂಡ ಚೈತನ್ಯ ದಂಡ ಮಾಡಿ ಅವ್ರು ಹೇಳ್ತಾರೆ, ನನ್ಗೆ ಒಂದು ವರ ಕೊಡು, ನನ್ನ ಒಂದು ಸಂಪ್ರದಾಯ ಮಾಡ್ಲಿಕ್ಕೆ. ಆಗ ಹೇಳುವಂಥದ್ದು, ಎಸ್, ನೀನು ರುದ್ರ ಸಂಪ್ರದಾಯದಲ್ಲಿ ವಿಷ್ಣು ಸ್ವಾಮಿಯಾಗಿ ಬರ್ತೀಯ, ಮತ್ತೆ ನೀನು ಆ ಸಂಪ್ರದಾಯದ ಆಚಾರ್ಯ ಅಂತ ಹೇಳ್ತಾರೆ. ಎಸ್, ಮತ್ತೆ ಅವರ ಫಿಲಾಸಫಿ ಅಂತಂದ್ರೆ ಶುದ್ಧ ಸತ್ವ, ಶುದ್ಧ ಅದ್ವೈತ ಫಿಲಾಸಫಿ ಅವರು ಟೀಚ್ ಮಾಡುವಂಥದ್ದು. ಮತ್ತೆ ಸೇಮ್ ಇದರಲ್ಲಿ ಬರುವಂತದ್ದು ವಲ್ಲಭ ಭಟ್ಟ ಈ ಲೈನ್ ಅಲ್ಲಿ ಬರುವಂತದ್ದು. ಅದು ಒಂದು ನಿಮಿಷ. ಎಸ್, ವಲ್ಲಭ ಭಟ್ಟ ಈಗ ಬರುವಂತದ್ದು ನಿದಯ ಘಾಟ್. ಆಕ್ಚುಲಿ ಇದು ನಿರ್ದಯ ಘಾಟ್. ಈ ನಿರ್ದಯ ಘಾಟ್ ನೋಡಿ, ಇದೆಂತಂದ್ರೆ ಚೈತನ್ಯ ಮಹಾಪ್ರಭು ಮೊದಲ 24 ವರ್ಷ ಅವರು ಗೃಹಸ್ಥ ಆಗಿರ್ತಾರೆ. ಆಗ ಅವರಿಗೆ ಉದ್ದ ಕೂದಲು ಕೂಡ ಇರ್ತದೆ. ಮತ್ತೆ ಅವರಿಗೆ 25 ವರ್ಷ ಹಾಗೂ 1 ತಿಂಗಳ ಮುಂಚೆ, ಅಂದ್ರೆ ಫೆಬ್ರವರಿಲಿ ಅವರಿಗೆ 25, ಜನವರಿಲಿ ಎಂತ ಆಗ್ತಾರೆ, ಅವರು ಸನ್ಯಾಸಿ ತಗೊಳ್ತಾರೆ. ಸನ್ಯಾಸಿ ತಗೊಳ್ಳುವಾಗ ಈ ಘಾಟಿಗೆ ಬರುವಂತದವರು ನೋಡಿ, ಇದನ್ನು ಸ್ವಲ್ಪ ಓದುವ ನೋಡಿ. ಚೈತನ್ಯ ಮಹಾಪ್ರಭು ಅವರು ಕಟ್ವಾಗಿ ಹೋಗ್ಲಿಕ್ಕೆ, ಅಂದ್ರೆ ಸನ್ಯಾಸ ತಗೊಳ್ಳಿಕ್ಕೆ, ಆಗ ಅವರು ಜನವರಿ 1510 ಅಂದ್ರೆ ಈ ಫೆಬ್ರವರಿಲಿ ಅವರಿಗೆ 25 ವರ್ಷ ಆಗ್ತದೆ. 25 ವರ್ಷ ಆಗುವ ಮುಂಚೆ ಒಂದು ತಿಂಗಳ ಮುಂಚೆ ಅವರು ಸನ್ಯಾಸ ತಗೊಳ್ತಾರೆ. ಮತ್ತೆ ಅವರು ಯಾರಿಗೆಲ್ಲ ಇದನ್ನು ಹೇಳ್ತಾರೆ, ಅವರು ನಿತ್ಯಾನಂದ ಪ್ರಭುಗೆ ಹೇಳ್ತಾರೆ, ಗದಾಧರ ಪಂಡಿತ ಹೇಳ್ತಾರೆ, ಮತ್ತೆ ಅವರ ಸಚಿಮಾತ ತಾಯಿಗೆ ಹೇಳ್ತಾರೆ, ಮತ್ತೆ ಚಂದ್ರಶೇಖರ ಮತ್ತೆ ಮುಕುಂದ. ಮತ್ತೆ ಆ ರಾತ್ರಿ ಅವರು ಎದ್ದು ಹೋಗ್ತಾರೆ. ಹೋಗಿ ಗೇಟ್ ಅಲ್ಲಿ ತಾಯಿ ಸಚಿ ಇರ್ತಾರೆ, ಸಚಿ ಅವ್ರೆಂತ ಆಗ್ತಾರೆ, ಸಚಿ ಇಮಿಡಿಯೇಟ್ ಅಲ್ಲಿಗೆ ಸ್ಟ್ಯಾಚು ತರ ಆಗ್ತಾರೆ. ಸಚಿ ಮಾಮ ಟೋಟಲಿ ಶಾಕ್ ಅಲ್ಲಿ ಇರ್ತಾರೆ, ಕಣ್ಣಲ್ಲಿ ನೀರು ಬರ್ತದೆ ನೋಡಿ ಇಲ್ಲಿ. ಮತ್ತೆ ಅವರು ಚೈತನ್ಯ ಮಹಾಪ್ರಭು 3 ಸುತ್ತು ಬರ್ತಾರೆ. ಸನ್ಯಾಸಿಗಳು ಅವ್ರ ತಾಯಿಗೆ 3 ಸುತ್ತು ಪ್ರದರ್ಶನ ಬರ್ಲಿಕೊಂಡು ಆಕ್ರಮ ಉಂಟು. ಹಾಗಾಗಿ ಅವರು ಪ್ರದರ್ಶನ ಬರ್ತಾರೆ. ಮತ್ತೆ ಅವರು ಅಡ್ಡ ಬೀಳ್ತಾರೆ. ಮತ್ತೆ ಆ ಪಾದದಿಂದ ಧೂಳು ತೆಗಿತಾರೆ. ಮತ್ತೆ ಮನೆಯನ್ನು ಬಿಡ್ತಾರೆ. ಹಾಗಾಗಿ ನಿರ್ದಯ ಅಂದ್ರೆ ವಿತೌಟ್ ಮರ್ಸಿ. ನಿರ್ದಯ, ದಯ ಅಂದ್ರೆ ಸಂಸ್ಕೃತದಲ್ಲಿ ಕೃಪೆ. ಏನು ಕೃಪೆ ಇಲ್ಲ. ಹಾಗಾಗಿ ಮತ್ತೆ ಸಚಿ ಮಾತ ಬರುವಂತದ್ದು ನೆಕ್ಸ್ಟ್ ಡೇ ಬಂದು ಓಡಿ ಬರುವಂತದ್ದು.
ನನ್ನ ಮಗ ನಿಮಾಯಲ್ಲಿ ನಿಮಾಯಲ್ಲಿ, ಆಕ್ಚುಲಿ ಅವರ ಹೆಸರು ನಿಮಾಯಿ, ಆದ್ರೆ ಸನ್ಯಾಸ ತಗೊಂಡ ಮೇಲೆ ಅವರ ಹೆಸರು ಶ್ರೀಕೃಷ್ಣ ಚೈತನ್ಯ ಅಂತ. ನಿಮಾಯಲ್ಲಿ ನಿಮಾಯಲ್ಲಿ ನಿಮಾಯಲ್ಲಿ. ನಿಮ್ಗೆ ಜನರಿಗೆ ನಿಮ್ಗೆ ದಯೆ ಇಲ್ಲ ನಿಮ್ಗೆ ದಯೆ. ಮತ್ತೆ ಅದು ಸಚಿ ಹೇಳುವಂಥದ್ದು, ಈ ಘಾಟಿಗೆ ದಯೆ ಇಲ್ಲ, ಈ ಘಾಟಿಯಿಂದ ಪಾಸ್ ಆದ ನನ್ನ ಮಗ. ಹಾಗಾಗಿ ಇಲ್ಲಿ ಮತ್ತೆ ಎಂತಾಗ್ತದೆ ಅಂದ್ರೆ, ಅವರ ಕೂದಲು ತೆಗಿಲಿಕ್ಕೆ ಅವರು ಒಬ್ಬರಿಗೆ ಹೇಳ್ತಾರೆ, ಈ ಬಾರ್ಬರಿಗೆ, ಅವ ತೆಗಿಲಿಕ್ಕೆ ಹೋಗುದು ಅಂದ್ರೆ ಫುಲ್ ಶಿವರಿಗೆ. ಯಾಕಂದ್ರೆ ಅವ ಕೂದಲು ತೆಗೆಯುವ ಕೂಡ ಮಾಮೂಲಿ ಜನ ಅಲ್ಲ, ಕೃಷ್ಣನ ಅಸೋಸಿಯೇಟ್. ಚೈತನ್ಯ ಮಹಾಪ್ರಭು ಬರುವಾಗ ಅವರ ಸಂಗಡಿಗರು ಕೂಡ ಬರ್ತಾರೆ. ಹಾಗಾಗಿ ಅವ ಟೋಟಲ್ ಹೀಗೆ ಆಗ್ತಾನೆ, ಶಿವರಿಗೆ ಆಗ್ತಾನೆ. ಮತ್ತೆ ಚೈತನ್ಯ ಮಹಾಪ್ರಭು ಹೇಳ್ತಾರೆ ತೆಗಿಯ, ಮತ್ತೆ ಲಾಸ್ಟ್ಗೆ ಅವ ತೆಗಿತಾನೆ. ತೆಗಿಯುವಾಗ ಕಣ್ಣಲ್ಲಿ ನೀರು ಬರ್ತಾವೆ. ಅಂದ್ರೆ ಚೈತನ್ಯ ಮಹಾಪ್ರಭು ಅಷ್ಟು ಚಂದ ಕಾಣ್ತಾ ಇತ್ತು, ಆ ಕೂದಲು ಫುಲ್ ಕೂದಲಿತ್ತು. ಮತ್ತೆ ಚೈತನ್ಯ ಮಹಾಪ್ರಭು ಎಲ್ಲವನ್ನು ಸ್ಯಾಕ್ರಿಫೈಸ್ ಮಾಡಿದ್ರು. ಯಾರಿಗೋಸ್ಕರ? ನಮ್ಗೋಸ್ಕರ. ಒಂದು ವೇಳೆ ಚೈತನ್ಯ ಮಹಾಪ್ರಭು ಅಲ್ಲಿಂದ ಹೋಗದಿದ್ರೆ ನಮ್ಗೆ ಇದು ಸಿಗ್ತಾ ಇತ್ತಾ? ಕೃಷ್ಣ ಪ್ರಜ್ಞೆ ಇಲ್ಲ. ಹಾಗಾಗಿ ಭೂಮಿ ಪೃಥ್ವಿದಯಾಚೆ ನಗರಾದಿಗ್ರಾಮ್ ಸರ್ವತ ಪ್ರಚಾರ ಹೋಯಿಲೆ ಮೋರನಾಮ. ಅಂದ್ರೆ ಎಲ್ಲ ಕಡೆ ಚೈತನ್ಯ ಮಹಾಪ್ರಭು ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ರು, ಹಾಗಾಗಿ ನಮ್ಗೆ ಸಿಕ್ತು. ಹಾಗಾಗಿ ಅವರು ಕೂದಲು ತೆಗೆದದ್ದು ಯಾಕೆ? ಸನ್ಯಾಸ ಆಗಿದೆ ಯಾಕೆ? ನಮ್ಮಂತವರಿಗೆ, ಬದ್ಧ ಜೀವಿಗಳಿಗೆ. ಹಾಗಾಗಿ ನೋಡಿ, ಇದು ಕೇಳುವುದು ಸ್ಯಾಕ್ರಿಫೈಸ್. ಆದ್ರೆ ನಮ್ದು ಎಂತ ಸ್ಯಾಕ್ರಿಫೈಸ್ ಉಂಟಾ? ಏನು ಇಲ್ಲ. ತ್ಯಾಗ ಬೇಕು. ಚೈತನ್ಯ ಮಹಾಪ್ರಭು ಎಲ್ಲವನ್ನು ತ್ಯಾಗ ಮಾಡಿದ್ದಾರೆ. ನೋಡಿ, ಎಲ್ಲರೂ ಬೇಜಾರಲ್ಲಿದ್ದಾರೆ. ಯಾಕೆಂದ್ರೆ ಕೃಷ್ಣನನ್ನು ಆ ರೀತಿ ನೋಡ್ಲಿಕ್ಕೆ ಯಾರಿಗೂ ಇಚ್ಛೆ ಇಲ್ಲ. ಎಸ್ ನೋಡಿ, ಇದೆ ನಿರ್ದಯ ಘಾಟ್, ನಿರ್ದಯ ಘಾಟ್. ಎಸ್, ಈಗ ನಾನು ನಿಮ್ಗೆ ಹಾಗೆ ಹೇಳಿದಾಗೆ ಈ ಪ್ಲೇಸ್ ಅಂದ್ರೆ ರಾಸಲೀಲೆ ಆಗುವ ಪ್ಲೇಸ್, ರಾಸಲೀಲೆ ಆಗುವ ಜಾಗ. ಇದನ್ನು ಓದುವ ಶ್ರೀ ಪುಲಿನ ರಾಸಮಂಡಲ ಧೀರ ಸಮೀರ. ಭಗೀರಥಿ ತತೆ ಪೂರ್ವೆ ಮಾಯಾಪುರಂ ತು ಗೋಕುಲಂ, ತಸ್ಯಾಸ್ತತೆ ಪಶ್ಚಿಮೇ ಹಿ ವೃಂದಾವನ ವಿದುರ್ಬುಧ. ತತ್ರ ರಾಸ ಸ್ಥಲಿ ದಿವ್ಯ ಪುಲಿನಂ ಬಾಲುಕಾಮಯ. ತಸ್ಯ ತತೆ ಪಶ್ಚಿಮೇ ಹಿ ವೃಂದಾವನ ವಿದುರ್ಬುಧ. ತತ್ರ ರಾಸ ಸ್ಥಾಲಿ ದಿವ್ಯ ಪುಲಿನಂ ಬಾಲುಕಾಮಯಂ. ರಾಸ ಸ್ಥಲಿ ಪಶ್ಚಿಮೇ ತು ಪುಣ್ಯಧೀರ ಸಮೀರಕಂ. ಯದ್ಯದ್ ವೃಂದಾವನೆ ದೇವಿ ತತ್ತ ನಾ ಸಂಶಯ. ಹಾಗಾಗಿ ಬುದ್ಧಿವಂತರು ನೋಡಿ, ಅವರು ಮಾಯಾಪುರಲ್ಲಿ ಇರ್ತಾರೆ. ಇಂಟೆಲಿಜೆಂಟ್ ಪೀಪಲ್ ಸೇ ದಟ್ ಮಾಯಾಪುರ ಐಡೆಂಟಿಕಲ್ ಟು ಗೋಕುಲ. ಬುದ್ಧಿವಂತರು ಈ ಮಾಯಾಪುರವನ್ನು ಗೋಕುಲ ಸೇಮ್ ಲೈಸ್ ಆನ್ ದ ಈಸ್ಟರ್ನ್ ಬ್ಯಾಂಕ್ ಆಫ್ ವೃಂದಾವನ. ಇನ್ ದಿಸ್ ವೃಂದಾವನ ದೇರ್ ಇಸ್ ಪ್ಲೇಸ್ ಕಾಲ್ಡ್ ರಾಸಸ್ಥಳಿ. ಮತ್ತೆ ಇದು ಈ ಪ್ಲೇಸ್ ಬೇರೆ ಅಲ್ಲ, ಅಲ್ಲಿ ವೃಂದಾವನದ ರಾಸಸ್ಥಳ ಬೇರೆ ಅಲ್ಲ, ಎಲ್ಲವೂ ಸೇಮೆ. ಎಸ್, ಈಗ ಭಕ್ತಿ ವಿನೋದ್ ಠಾಕೂರ್ ನೋಡಿ, ಇದೆಲ್ಲ ತುಂಬಾ ಹೈ ಅಂದ್ರೆ ಇದಕ್ಕೆ ನಾನೊಂದು ನಿಮ್ಗೆ ಉದಾಹರಣೆ ಕೊಡ್ತೇನೆ. ಯಾಕಂದ್ರೆ ಇಲ್ಲಿ ಭಕ್ತಿ ವಿನೋದ್ ಠಾಕೂರ್ ಅವರು ಈ ಭಾವತರಂಗದಲ್ಲಿ ಡಿಸ್ಕ್ರೈಬ್ ಮಾಡ್ತಾರೆ. ಭಕ್ತಿ ವಿನೋದ್ ಠಾಕೂರ್ ಅಂದ್ರೆ ಪ್ರಭುಪಾದ ಗುರು ಶ್ರೀಲ ಭಕ್ತಿನಾಥ ಸರಸ್ವತಿ ಠಾಕೂರ್ ಅವರ ತಂದೆ ಭಕ್ತಿ ವಿನೋದ್ ಠಾಕೂರ್. ಅಂದ್ರೆ ಗೌರ್ ಕಿಶೋರ್ ದಾಸ್ ಬಾಬು ಮಹಾರಾಜಿದು ಗುರು. ಶ್ರೀಲ ಭಕ್ತಿನಾಥ ಸರಸ್ವತಿ ಠಾಕೂರ್ ಗುರು ಗೌರ್ ಕಿಶೋರ್ ದಾಸ್ ಬಾಬು ಮಹಾರಾಜ್, ಅವರ ಗುರು ಭಕ್ತಿ ವಿನೋದ್ ಠಾಕೂರ್ ಮಹಾರಾಜ್. ಹಾಗಾಗಿ ಭಕ್ತಿ ವಿನೋದ್ ಠಾಕೂರ್ ಮಹಾರಾಜ್ ಮಗ ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್ ಮಹಾರಾಜ್. ಈಗ ನೋಡಿ, ಇವರೆಲ್ಲ ಮಾಮೂಲಿ ಜನ ಅಲ್ಲ, ಇವರೆಲ್ಲ ಮಂಜರೀಸ್. ನೋಡಿ ಇಲ್ಲಿ ಅಂತಂದ್ರೆ ಅವ್ರು ಹೇಳುವಂತಹದ್ದು ಭಕ್ತಿ ವಿನೋದ್ ಠಾಕೂರ್ ಮಹಾರಾಜ್. ಅವ್ರೆಂತ ಹೇಳ್ತಾರೆ, ನಾನು ಈ ಪ್ಲೇಸಿಗೆ ಅಡ್ಡ ಬೀಳ್ತಾ ಇದ್ದೇನೆ, ಮತ್ತೆ ನಾನು ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಪುಲಿನ ಎಂತ ಅಂದ್ರೆ ಅವರ ಹೆಸರು ಕಮಲ ಮಂಜರಿ. ಕಮಲ ಮಂಜರಿ ಚೈತನ್ಯ ಭಕ್ತಿ ವಿನೋದ್ ಠಾಕೂರ್ ಕಮಲ ಮಂಜರಿ. ಕಮಲ ಮಂಜರಿ ಯಾರು? ಈ ಅನಂಗ ಮಂಜರಿದು ಅಸೋಸಿಯೇಟ್, ಇಟರ್ನಲ್ ಅಸಿಸ್ಟೆಂಟ್. ಅನಂಗ ಮಂಜರಿ ಈ ರಾಧಾರಾಣಿಯ ತಂಗಿ ಅನಂಗ ಮಂಜರಿ. ಹಾಗಾಗಿ ಕಮಲ ಮಂಜರಿ ಅನಂಗ ಮಂಜರಿಯ ಅಸೋಸಿಯೇಟ್. ಇದೆಲ್ಲ ತುಂಬಾ ಕಾನ್ಫಿಡೆನ್ಷಿಯಲ್. ನೋಡಿ, ನಾವು ಫಸ್ಟ್ ಆಫ್ ಆಲ್ ನಮ್ದು ಸ್ವರೂಪ ಎಂತ ಗೊತ್ತಿಲ್ಲ, ಆದ್ರೆ
ಇದು ಚೇತನ ಭಕ್ತಿವಿನೋದ್ ಠಾಕೂರ್ ಮಹಾರಾಜ್ ಹೇಳ್ತಿದ್ದಾರೆ. ಹಾಗಾಗಿ ಮಾಮೂಲಿ ಜನ ಅಲ್ಲ ಅವರು ಅಸೋಸಿಯೇಟ್. ಒಂದ್ ದಿವಸ ಎಂತ ಆಗ್ತದೆ ಅಂದ್ರೆ ಪ್ರಭುಪಾದ ಹತ್ರ ಅಂದ್ರೆ ಭಕ್ತಿವಿನೋದ್ ಠಾಕೂರ್ ಹೇಳಿದ್ದಾರೆ ಅವ್ರ ಕಮಲ ಮಂಜರಿ ಅಂತ. ಹಾಗೆ ಒಬ್ಬ ಶಿಷ್ಯ ಹೋಗಿ ಪ್ರಭುಪಾದ ಹತ್ರ ಕೇಳಿದ್ರು, ಪ್ರಭುಪಾದ್ ನೀವು ಯಾರು ಯಾವ ಮಂಜರಿ ಅಂತ. ಪ್ರಭುಪಾದ ಹೇಳ್ತಾರೆ, ನಿಮ್ಗೆ ಎಷ್ಟು ಬೇಕು ಅಷ್ಟು ನಾನು ಕೊಟ್ಟಿದ್ದೇನೆ. ಒಂದು ವೇಳೆ ನಾನು ಯಾವ್ದಂತ ಗೊತ್ತಾದ್ರೆ ನೀವು ಅಲ್ಲಿ ಫೇಂಟ್ ಆಗಿ ಬೀಳುತ್ತೆ, ಹಾಗಾಗಿ ಅದು ಬೇಡ ನಿನ್ಗೆ. ಪ್ರಭುಪಾದ ಹೇಳ್ತಾರೆ, ನಾನು ಯಾರಂತ ಗೊತ್ತಾದ್ರೆ ನೀನು ಫೇಂಟ್ ಆಗಿ ಬೀಳ್ತೀಯ, ಅದು ಬೇಡ ನಿನ್ಗೆ. ಆದ್ರೆ ಇವರೆಲ್ಲ ಅಸೋಸಿಯೇಟ್, ಎಲ್ಲರೂ ಅಸೋಸಿಯೇಟ್. ಈಗ ನೋಡಿ, ಈ ಚೇತನ್ ಬಾಬು ಕೃಷ್ಣ ಮತ್ತೆ ಸ್ವರೂಪ್ ದಾಮೋದರ್ ಅವರು ಲಲಿತಾ, ಮತ್ತೆ ರಮಣ್ ರಾಯ್ಗೆ ವಿಶಾಖ ಅಂತ ಕೂಡ ಹೇಳ್ತಾರೆ ಕೆಲವೊಮ್ಮೆ. ಅಂದ್ರೆ ಅರ್ಜುನ ಕೂಡ ಹೇಳ್ತಾರೆ, ವಿಶಾಖ ಕೂಡ ಹೇಳ್ತಾರೆ. ಹಾಗಾಗಿ ಎಲ್ಲರೂ ಅಸೋಸಿಯೇಟ್, ಕೃಷ್ಣನ ಅಸೋಸಿಯೇಟ್. ಕೃಷ್ಣ ಬರುವಾಗ ಎಲ್ಲ ಅವರ ಅಸೋಸಿಯೇಟ್ ಬರ್ತಾರೆ. ಹಾಗಾಗಿ ಇದನ್ನ ನಾವು ತಿಳಿಬೇಕು. ಹಾಗಾಗಿ ಕಮಲ ಮಂಜರಿ ಭಕ್ತಿವಿನೋದ್ ಠಾಕೂರ್ ಅವ್ರನ್ನ ಮೆನ್ಷನ್ ಮಾಡ್ತಾರೆ. ಅವರು ಅನಗ ಮಂಜರಿದು ಅಸಿಸ್ಟೆಂಟ್ ಆದವರು. ಹಾಗಾಗಿ ಅವರಿಗೆ ಈ ರಾಸಮಂಡಲದೆಲ್ಲ ಈ ಜಾಗಕ್ಕೆ ಬರುವಾಗ ಈ ರಾಸನೈತ್ಯದು ಅವ್ರಿಗೆ ನೆನಪಾಗ್ತದೆ. ಯಾರಿಗೆ? ಭಕ್ತಿವಿನೋದ್ ಠಾಕೂರ್ ಮಹಾರಾಜ್. ಗೋಪೇರನಂದನ ಕೃಷ್ಣ ಅವರೊಟ್ಟಿಗೆ ರಾಸಮಂಡಲ ಮಾಡುವುದು, surrounded by billions of gopis. Yes. ಮತ್ತೆ ಈ ಡ್ಯಾನ್ಸ್ ನೋಡಿ, ಆ ರಾಸಲೀಲ ಡ್ಯಾನ್ಸ್ ಈ ಭೌತಿಕ ಲೋಕದಲ್ಲಿ ಇಲ್ಲ. ಫಸ್ಟ್ ಆಫ್ ಆಲ್ ಹೇಳ್ತೇನೆ, ಇದು ತುಂಬಾ ಅಡ್ವಾನ್ಸ್ಡ್ ಥಾಟ್, ಗೊತ್ತಾಯ್ತಾ? ಈಗ ನಾವು ಇದನ್ನು ಎಂತಂದ್ರೆ ನಮ್ಮ ಓನ್ ಅಭಿಪ್ರಾಯ ಕೊಡ್ಲಿಕ್ಕಿಲ್ಲ. ಮತ್ತೆ ನಮ್ಮ ಪ್ರಕಾರ ಅಂದ್ರೆ ನಾವು ಭಕ್ತಿಯಲ್ಲಿ ಅಡ್ವಾನ್ಸ್ ಆಗದೆ ನಮ್ಗೆ ಇದು ಗೊತ್ತಾಗುದಿಲ್ಲ. ಇದಂದ್ರೆ ತುಂಬಾ ಹೈ. ಹಾಗಾಗಿ ಇಲ್ಲಿ ಎಂತ ಅಂದ್ರೆ ನಾವು ನಮ್ಮ ಈ ಭೌತಿಕ ಡ್ಯಾನ್ಸ್ ಅನ್ನು ಅಲ್ಲಿಗೆ ಕಂಪೇರ್ ಮಾಡ್ಲಿಕ್ಕಿಲ್ಲ. ನೋಡಿ, ಈ such just graceful dancing does not exist within material world. ರಾಸ ನಿತ್ಯ ಇಲ್ಲಿಲ್ಲ, ಅದು ಖಾಲಿ ಸ್ಪಿರಿಚುವಲ್ ವರ್ಲ್ಡ್. ಮತ್ತೆ by great fortune whoever sees this pastime at once drowns into that nectar. ಅವನಿಗೆ ಅಂದ್ರೆ ಅವ ಅಮೃತ ಕುಡಿತಾ ಇರ್ತಾನೆ. ಎಸ್, ನೋಡಿ ಇಲ್ಲಿ ಬರುವ unable to give up the happiness of, ಅಂದ್ರೆ ಯಾರಿಗಾದ್ರೂ ಇಲ್ಲ ಟ್ರಾನ್ಸಿಗೆ ಒಬ್ಬ ಹೋದ್ರೆ, ಟ್ರಾನ್ಸ್ ಅಂದ್ರೆ ಟೋಟಲ್ ಆ ಕೃಷ್ಣನಲ್ಲಿ ಹೋದ್ರೆ ಅವನಿಗೆ ಅದರಿಂದ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ. ಟೋಟಲ್ ಅವ ಅದರಲ್ಲಿ ಇರ್ತಾನೆ. ನೋಡಿ ಇಲ್ಲಿ ಅವ್ರು ಹೇಳುವಂತದ್ದು ಭಕ್ತಿವಿನೋದ್ ಠಾಕೂರ್, ನಾನು ಎಲ್ಲ ಸಖಿಗಳಿಗೆ ಸೇವೆ ಮಾಡ್ತೇನೆ. ಐ ವಿಲ್ ಸರ್ವ್ ಕಾನ್ಸ್ಟೆಂಟ್ಲಿ ಅಂಡರ್ ದ ಡೈರೆಕ್ಷನ್ ಆಫ್ ಆಲ್ ಸಖೀಸ್. ಇದು ಮೂರು. ಹೇಗೆ ಪ್ರಭುಪಾದ ಹೇಳ್ತಾರೆ, ಈಗ ಗೋಪಿಕರು ಹೈಲಿ ಕ್ವಾಲಿಫೈಡ್, ಆದ್ರೆ ಅವರು ಲಲಿತಾ ಮತ್ತೆ ವಿಶಾಖಕ್ಕೆ ಅಸಿಸ್ಟ್ ಮಾಡುವಂಥದ್ದು. ಲಲಿತಾ ಮತ್ತೆ ವಿಶಾಖ ಹೈಲಿ ಕ್ವಾಲಿಫೈಡ್, ಆದ್ರೆ ಅವರು ರಾಧಾರಾಣಿಗೆ ಅಸಿಸ್ಟ್ ಮಾಡುವಂಥದ್ದು. ಇದು ಮೂರು. ಅದೇ ರೀತಿ ಇಲ್ಲಿ ಭಕ್ತಿವಿನೋದ್ ಠಾಕೂರ್ ಮಹಾರಾಜ್ ಹೇಳ್ತಾ ಇದ್ದಾರೆ, ನಾನು ಎಲ್ಲ ಸಖಿಗಳಿಗೆ ನಾನು ಅಸಿಸ್ಟ್ ಮಾಡ್ತೇನೆ. ಐ ವಿಲ್ ಸರ್ವ್ ಕಾನ್ಸ್ಟೆಂಟ್ಲಿ ಅಂಡರ್ ದ ಡೈರೆಕ್ಷನ್ ಆಫ್ ಸಖೀಸ್. ಈಗ ನೋಡಿ, ಅನಗಮಂಜರಿ ಅಂದ್ರೆ ರಾಧಾರಾಣಿ ತಂಗಿ. ಹಾಗಾಗಿ ಇವರು ಕಮಲ ಮಂಜರಿ, ಅನಗಮಂಜರಿ ಅಸಿಸ್ಟೆಂಟ್. ನೋಡಿ, ರೂಪಮಂಜರಿ ವಿಲ್ ಕ್ವಶನ್ ಮೈ ಮಿಸ್ಟ್ರೆಸ್ ಅನಗಮಂಜರಿ, ಹೂ ವಿಲ್ ರಿಪ್ಲೈ. ಅಂದ್ರೆ ಅನಗಮಂಜರಿ ರೂಪಮಂಜರಿ ಅಂಡರ್ ಕೆಲಸ ಮಾಡುವಂತದ್ದು. ಮತ್ತೆ ದಿಸ್ ನ್ಯೂ ಮೆಡಿಸನ್ ವಿಲ್ ಎಂಗೇಜ್ ಅಂಡರ್ ಲಲಿತಾ ಸಖೀಸ್ ಡೈರೆಕ್ಷನ್. ಮತ್ತೆ ಈ ಅನಗಮಂಜರಿಯನ್ನು ಲಲಿತಾ ಮತ್ತೆ ಸಖಿಯ ಅಂಡರ್ ಇರ್ತಾರೆ. ಈ ರೀತಿ ನೋಡಿ, ಕಮಲ ಮಂಜರಿ ಲಲಿತಾ ಮತ್ತೆ ಲಲಿತಾ ಅವರ ಅಂಡರ್ ಹೇಳ್ತಾರೆ, ಲಲಿತಾ ಮತ್ತೆ ವಿಶಾಖ. ಹಾಗಾಗಿ ಇದು ರಾಸಲೀಲೆ ನೋಡಿ, ಆದ ಜಾಗ ಅಸಿಸ್ಟ್ ಮಾಡುವಂಥದ್ದು. ಸೀನಿಯರ್ ಗೋಪೀಸ್, ಜೂನಿಯರ್ ಗೋಪೀಸ್, ಸೀನಿಯರ್ ಗೋಪೀಸ್ಗೆ ಅಸಿಸ್ಟ್ ಮಾಡುವಂಥದ್ದು. ಇದೇ ಮೂಡ್ ಅವರು. ಯಾರಿಗೂ ಅಹಂಕಾರ ಇಲ್ಲ. ಎಸ್, ಭಕ್ತಿವಿನೋದ್ ಠಾಕೂರ್ ಮಹಾರಾಜ್ ಹೇಳುವಂಥದ್ದು, ನಾನು ಕ್ಯಾಂಫರ್ ಅಂದ್ರೆ ಈ ಕರ್ಪೂರ, in my hand I will fall flat at her feet and begging her unallowed shelter of Sri Radha's lotus feet. ನೋಡಿ, ಇದು ಮೂಡ್ ಅವರ್ಸ್. ರೂಪಮಂಜರಿ ಮತ್ತೆ ಅನಗಮಂಜರಿ ರೋ ಆಫ್ ಲಲಿತಾ ಅಂದು ಪ್ರೈವೇಟ್ ಗೋ ಇಬ್ಬರು ತೆಗೆಯುವಂಥದ್ದು. ಸ್ವ ಆನಂದ ಸುಖದ ಕುಂಜ, ಇದು ಭಕ್ತಿವಿನೋದ್ ಠಾಕೂರ್ ಮಹಾರಾಜ್ ಮನೆಯ ಹೆಸರು.
ಇದರಿಂದ ರಾಧಾರಮಣ ಗೌಡ ಸ್ವೀಟ್. ಎಸ್, ಹಾಗಾಗಿ ಆ ಸ್ಮರಣೆಯಲ್ಲಿದ್ದಾರೆ ಭಕ್ತಿವಿನೋದ್ ಠಾಕೂರ್ ಮಹಾರಾಜ್ ಆ ಜಾಗಿಗೆ ಹೋಗುವಾಗ. As my dreams breaks, I will weep softly, and as I cross Ganga, I will look back at Sri Pulina, living near Ishodhana in the Mayapur. I will worship Gauranga, who is not even Radha and Krishna. The fiction is force. I will worship Radha and Govinda, and I will graze upon Radha Kunda and Vrindavan, remembering the feet of Anagamanjari and the Sakhis. I will drown in love of God in the bliss attained by my personal service to the Lordship. ಅಂದ್ರೆ ಟೋಟಲ್ ಈಗ ಆ ಲೀಲಾ ಸ್ಮರಣೆ ಇದ್ದಾರೆ ಭಕ್ತಿವಿನೋದ್ ಠಾಕೂರ್. ಎಸ್, ಈಗ ನಿತ್ಯಾನಂದ ಪ್ರಭು ಅಂದ್ರೆ ಫಸ್ಟ್ ಪರಿಕ್ರಮ ಮಾಡುವಂತದ್ದು ಜೀವ ಗೋಸ್ವಾಮಿ. ನಿತ್ಯಾನಂದ ಪ್ರಭು ಜೀವ ಗೋಸ್ವಾಮಿ ಕೊಂಡೋಗುವಂತದ್ದು. ಹಾಗಾಗಿ ಅಲ್ಲಿ ಕೂಡ ನಿತ್ಯಾನಂದ ಪ್ರಭು ಹೇಳ್ತಾರೆ ಇದು ರಾಸಮಂಡಲದ ಜಾಗ ಅವರಿಗೆ ಹೇಳ್ತಾರೆ. ತತ್ರ ಪುಲಿನ ಅಸಾಧ್ಯ ಪಿತಾಹಂ ವೃಂದಾವನಾತ್ಮಕಂ ದದರ್ಶ ಕೀರ್ತಯನ್ ಕೃಷ್ಣ ಶ್ರೀ ಗೌರಾಂಗ ಮಹಾಪ್ರಭು ತತ್ರ ರಾಸ ಸ್ಥಳೀಂ ದೃಷ್ಟ್ವಾ ಸಂಪಾರ್ಷದ ರಾಮಪತಿ ಶ್ರೀ ಭಾಗವತ ಪದ್ಯೇನ ರಾಸಗೀತಂ ಚಕಾರ ಸಹ ಸ್ಮೃತ್ವ ರಾಸಾತ್ಮಿಕಂ ಲೀಲಂ ಮಹಾಭಾವ ದಶಂ ಪ್ರಭು ಲೇಬೆ ತತ್ರ ಮಹಾದೇವಿ ಪುಲಿನ ರಸ ಮಂಡಿಪೆ ದಿವಿ ದುಂದುಭ್ಯೋ ನೇದು ಬಹು ಪುಷ್ಪ ಪೃಷ್ಟಯ ಜಗದೂರ್ ಮುನಯ ವೇದ ಛಂದೋಕ್ಷಾದಿ ಸ್ವರೂಪಕಂ ಶ್ರುತಿ ಮೂಲ ಗತೆ ದೀರ್ಘ ಬಾಹುರ್ ಮಹಾಪ್ರಭು ಹರೇ ಕೃಷ್ಣೇತಿ ಸಂಕರ್ಷ್ಯೋ ಚಚಾಲ ಜಾಹ್ನವಿತತೆ ಭಗೀರ್ತಿಂ ಸಮೂರ್ತ್ಯ ಸಂಪಾರ್ಶ ಸಚಿಸುತ ನಾಮ ಸಂಕೀರ್ತನ ರೆಮೆ ರುದ್ರದ್ವೀಪೆ ಸಮಾನ ತತ. ಎಸ್, ಇಲ್ಲಿ ಅವರು ಹೇಳುವಂಥದ್ದು ಯಾರು, ನಮ್ಮ ನಿತ್ಯಾನಂದ ಪ್ರಭು ಜೀವ ಗೋಸ್ವಾಮಿ ಹೇಳುವಂಥದ್ದು. ಅಲ್ಲಿ ಅವರು ರೋಲ್ ಆಗಿ ಬೀಳ್ತಾರೆ ಇದನ್ನು ಕೇಳಿ. ಜೀವ ಗೋಸ್ವಾಮಿ ಅಂದ್ರೆ ಅವರು ಕೂಡ ಸಖಿಯೇ, ಎಲ್ಲರೂ ಸಖಿಯವರೇ. ಈ ರೂಪ ಗೋಸ್ವಾಮಿ, ಜೀವ ಗೋಸ್ವಾಮಿ ಇವೆಲ್ಲ ಕೃಷ್ಣನೊಟ್ಟಿಗೆ ಈ ಸಖಿಯವರೆಲ್ಲ. ಎಸ್, ಕೃಷ್ಣ ಚೈತನ್ಯ. ಎಸ್, ಆಯ್ತು. ಹರೇ ಕೃಷ್ಣ. ಪಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ